ಖಾಸಗಿ ಚಾನೆಲ್ ನಡೆಸಿದ ಇಂಡಿಯನ್ ಐಡಲ್ ಸೀಸನ್ 12 ರಾಷ್ಟ್ರೀಯ ರಿಯಾಲಿಟಿ ಶೋನಲ್ಲಿ ಫೈನಲ್ ತಲುಪಿ 5ನೇ ಸ್ಥಾನವನ್ನು ಪಡೆದು ಗುರುವಾರ ಹುಟ್ಟೂರಿಗೆ ಆಗಮಿಸಿರುವ ಮೂಡಬಿದಿರೆಯ ಯುವ ಗಾಯಕ ನಿಹಾಲ್ ತಾಬ್ರೋ ಅವರನ್ನು ಅಲಂಕಾರು ಚರ್ಚಿನ ಪಾಲನಾ ಸಮಿತಿಯವರು ಸ್ವಾಗತಿಸಿ ಅಭಿನಂದಿಸಿದರು. ಅಲಂಕಾರು ಹೋಲಿ ರೋಸರಿ ಚರ್ಚಿನ ಆವರಣದಲ್ಲಿ ನಡೆದ ಅಭಿನಂದನಾ ಸಭೆಯಲ್ಲಿ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ವಾಲ್ಟರ್ ಡಿಸೋಜಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಇಂಡಿಯನ್ ಐಡಲ್ನಲ್ಲಿ ಸ್ಪರ್ಧಿಸಿ ಫೈನಲ್ಗೆ ತಲುಪಿದ ಕರ್ನಾಟಕ ರಾಜ್ಯದ ಏಕೈಕ ಯುವ ಗಾಯಕ ನಿಹಾಲ್ ತಾಬ್ರೋ. ಫೈನಲ್ಗೆ ತಲುಪುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಸತತ ಪರಿಶ್ರಮ ಬೇಕು. ನಿಹಾಲ್ ಅಭ್ಯಾಸ ಮಾಡಿದ್ದರಿಂದ ಈ ಹಂತಕ್ಕೆ ತಲುಪಲು ಸಾಧ್ಯವಾಯಿತು ಎಂದು ಹೇಳಿದರು. तितले विशेष देणे जाय, तितले विशेष मेहनत जाय, परिश्रम जाय आणि तितलेच वर्तें देणे जाय. आणि अलंकारका ह्या इंडियन आयडल वर्ल्ड वाइड शो रियालिटी शो ह्या हंताक फायनल आटकावणो थंयसर आयिल्ल्या सर्व जड्जसांची व्हड फिल्म तारांची आणि संगीत क्षेत्रांत विविध रितीने हेळिल्ल्या व्यक्तीची प्रशंसा घेतली जाल्यार तितले सुलभायेचे काम न्ही. सगळ्या रियालिटी शो हर एक शुक्रारा आयतारा शनिवार आयतारा पळयत आसतना सगळो वर्गी चड मोठेलो व्यक्ती त्या शोंत येतलो आसलो जाल्यार तो निहाल. ಗಾಯಕ ನಿಹಾಲ್ ತಾಬ್ರೋ ಅವರು ಮಾತನಾಡಿ, ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮತ್ತು ನಮ್ಮೂರಿನಿಂದ ತುಂಬಾ ಜನರು ವೋಟ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಂಡಿಯನ್ ಐಡಲ್ನಲ್ಲಿ ನಾನು ಇಷ್ಟು ಪ್ರಸಿದ್ಧಿಯಾಗುತ್ತೇನೆ ಎಂದು ತಿಳಿದಿರಲಿಲ್ಲ. ಎಲ್ಲರ ಸಹಕಾರ ಹಾಗೂ ಆಶೀರ್ವಾದದಿಂದ ತಾನು ಫೈನಲಿಸ್ಟ್ ಆಗಿ ಗುರುತಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಯಾಕಂದರೆ ಎಲ್ಲರ ಸಪೋರ್ಟಿಂದ ನಿಮಗೆ ವೋಟ್ಸಿಂದ ನಾನು ಇಂಡಿಯನ್ ಐಡಲ್ ಫೈನಲ್ಸ್ ಬಂದೆ. ಫೈನಲ್ಸ್ ರಿಸಲ್ಟ್ ಏನಾಯಿತು ಅದು ಮ್ಯಾಟ್ರ್ ಆಗಲ್ಲ, ಆದರೆ ಅಲ್ಲಿ ನನಗೆ ಬರೋದೇ ತುಂಬ ದೊಡ್ಡ ವಿಷಯ. ಇಡೀ ಚರ್ಚಿಂದ, ಇಡೀ ಕರ್ನಾಟಕದಿಂದ, ಇಡೀ ಅಲಂಕಾರದಿಂದ, ಇಡೀ ಮೂಡಿಬಿದಿರೆಯಿಂದ ನನಗೆ ಎಷ್ಟು ಸಪೋರ್ಟ್ ಸಿಕ್ತು. ನಾನು ಮೊದಲು ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋದ್ಮೇಲೆ ಹೊರಗೆ ನಮ್ಗೆ ಹೋಗ್ಲಿಕ್ಕಿರಲಿಲ್ಲ. ಸೊ ನಮ್ಗೆ ಗೊತ್ತಿರಲಿಲ್ಲ ಏನು ನಡೀತಾ ಇದೆ, ಹೊರಗೆ ಏನು ಸಪೋರ್ಟ್ ಸಿಗ್ತಾ ಇದೆ, ಹೇಗೆ ಸಿಗ್ತಾ ಇದೆ ಅಂತ ಇದು ಗೊತ್ತಿರಲಿಲ್ಲ. ಆದರೆ ಆಮೇಲೆ ನಮ್ಗೆ ಗೊತ್ತಾಯಿತು ಇಡೀ ನಮ್ಮ ಜನತೆಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ರಿಗೂ ತುಂಬ ಈ ಸಂದರ್ಭದಲ್ಲಿ ಅಲಂಕಾರು ನಿತ್ಯದ ನಿವಾಸಿ ಸುಪೀರಿಯರ್ ರೆವರೆಂಡ್ ಫಾದರ್ ರಾಕೇಶ್ ಮತಾಯಸ್, ಭಾರತೀಯ ಕ್ರೈಸ್ತ ಯುವ ಸಂಚಲನದ ಮೂಡಬಿದಿರೆ ವಲಯ ನಿರ್ದೇಶಕ ರೆವರೆಂಡ್ ಫಾದರ್ ಪ್ರೇಮ್ ಕುಟಿನ, ನಿಹಾಲ್ ತಾಬ್ರೋ ಅವರ ತಂದೆ ಹೆರಾಲ್ಡ್ ತಾಬ್ರೋ, ತಾಯಿ ಪ್ರೆಸಿಲ್ಲಾ ತಾಬ್ರೋ ಉಪಸ್ಥಿತರಿದ್ದರು.